ವಿಟ್ಲ ಲಯನ್ಸ್ ಮತ್ತು ಲಿಯೋ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ವಿಟ್ಲ ಅಕ್ಷಯ ಸಮುದಾಯ ಭವನದಲ್ಲಿ ನಡೆಯಿತು. ಲಯನ್ಸ್ ಕ್ಲಬ್ನ ನೂತನ ಅಧ್ಯಕ್ಷ ಮೋನಪ್ಪ ಗೌಡ ಅವರಿಗೆ ಪ್ರಥಮ ಜಿಲ್ಲಾ ಉಪರಾಜ್ಯಪಾಲ ಸಂಜಿತ್ ಶೆಟ್ಟಿ ಪದಗ್ರಹಣ ನಡೆಸಿಕೊಟ್ಟರು. ವಿಟ್ಲ ಲಯನ್ಸ್ ಕ್ಲಬ್ನ ಸುವರ್ಣ ಮಹೋತ್ಸವಕ್ಕೆ ಲಯನ್ಸ್ ಜಿಲ್ಲಾ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಚಾಲನೆಯನ್ನ ನೀಡಿದರು. ಈ ಸಂದರ್ಭ ಮಾತನಾಡಿದ ನೂತನ ಅಧ್ಯಕ್ಷ ಮೋನಪ್ಪ ಗೌಡ ಅವರು, ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವದ ಸಂದರ್ಭ ಅಧ್ಯಕ್ಷನಾಗಿರುವುದು ತುಂಬಾ ಸಂತೋಷವಾಗುತ್ತಿದೆ. 49 ವರ್ಷಗಳ ಹಿಂದೆ ಸೇವಾ ಮನೋಭಾವದ ಕನಸು ಹೊತ್ತು ಸ್ಥಾಪನೆಗೊಂಡ ವಿಟ್ಲ ಲಯನ್ಸ್ ಕ್ಲಬ್ ಇಂದು ಉತ್ತಮ ಕ್ಲಬ್ ಆಗಿ ಬೆಳೆದು ನಿಂತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ಸು ಸಾಧಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ನಾವು ಲಯನ್ಸ್ ಕ್ಲಬ್ಬಿನ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯನಾಗಿ ಭಾಗವಹಿಸುತ್ತಿದೆ. ಯಾಕೆಂದರೆ ಈ ಲಯನ್ಸ್ ಸಂಸ್ಥೆ ಎಂಬುದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ. ಇಲ್ಲಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಪಂಗಡದ, ಅದರಲ್ಲೂ ಎಲ್ಲ ವಯೋಮಾನದ ಸಹೋದರ ಸಹೋದರಿಯರು ಜೊತೆಯಾಗಿ ಒಂದೇ ದೃಷ್ಟಿಕೋನದಲ್ಲಿ ಯಾರು ಶ್ರೀಮಂತರು ಯಾರು ಬಡವರು ಎಂಬ ತಾರತಮ್ಯವಿಲ್ಲದೆ ಸಮಾಜ ಸೇವೆ ಮಾಡುವವರು, ಅದರಲ್ಲೂ ತಮ್ಮ ದುಡಿಮೆಯ ಸ್ವಲ್ಪ ಅಂಶವನ್ನು ಸಮಾಜಕ್ಕೆ ಕೊಟ್ಟು ಸಮಾಜದ ಸೇವೆಯನ್ನು ಮಾಡುವಂಥದ್ದು ನನಗೆ ತುಂಬ ಸಂತೋಷ. ಈ ವಿಷಯ ನಾನು ಅಧ್ಯಕ್ಷನಾಗಲು ನನಗೆ ಪ್ರೇರೇಪಿತವಾಯಿತು. ಕಾರ್ಗಿಲ್ ದಿನದ ಪ್ರಯುಕ್ತ ನಿವೃತ್ತ ಸೈನಿಕರಾದ ಬಾಲಕೃಷ್ಣ ಗೌಡ, ಡೇವಿಡ್ ಬೇಗಸ್, ಎಂಫ್ರೆನ್ಸ್ ಸ್ಥಾಪಕಾಧ್ಯಕ್ಷ ರಶೀದ್ ವಿಟ್ಲ, ವಿಟ್ಲ ಆರೋಗ್ಯ ಕೇಂದ್ರದ ಪ್ರೇಮ, ಶೈಕ್ಷಣಿಕ ಸಾಧನೆಗೈದ ತನುಷ್ ಶೆಣೈ, ಜೆಸಿಂತಾ ಮೆನೇಜಸ್, ಪಿಯುಸಿ ಸಾಧಕಿ ಸುಚಿತಾ ಅವರನ್ನು ಸನ್ಮಾನಿಸಲಾಯಿತು. ಹಲವರಿಗೆ ಸಹಾಯಧನ ವಿತರಿಸಲಾಯಿತು. ಎರಡನೇ ಉಪರಾಜ್ಯಪಾಲ ಮೆಲ್ವಿನ್ ಡಿಸೋಸಾ, ಜಿಲ್ಲಾ ಕೋಶಾಧಿಕಾರಿ ಶ್ರೀನಿವಾಸ್ ಪೂಜಾರಿ, ಜಿಲ್ಲಾ ಕ್ಯಾಬಿನೆಟ್ ಕೋಆರ್ಡಿನೇಟರ್ ದಾಮೋದರ್ ಬಿಎಂ, ಜಿಲ್ಲಾ ಪಿಆರ್ಒ ಜಯರಾಮ್ ದೇರಪ್ಪ ಚನಾಮನೆ, ಪ್ರಾಂತೀಯ ಅಧ್ಯಕ್ಷ ಮನೋರಂಜನ್ ಕೆಆರ್, ವಲಯಾಧ್ಯಕ್ಷ ಗಂಗಾಧರ್ ರೈ, ರೂರಲ್ ಪಿಆರ್ಒ ಡಾಕ್ಟರ್ ಶರತ್ ಚಂದ್ರ ಶೆಟ್ಟಿ, ಐಪಿಡಿಜಿ ಡಾಕ್ಟರ್ ಗೀತಾ ಪ್ರಕಾಶ್, ವಿಟ್ಲ ಲಯನ್ಸ್ ಕ್ಲಬ್ನ ನೂತನ ಕಾರ್ಯದರ್ಶಿ ಲೂಯಿಸ್ ಮಸ್ಕರೇನಸ್, ಕೋಶಾಧಿಕಾರಿ ಗಂಗಾಧರ್ ಬಿ, ವಿಟ್ಲ ಮಂಗೇಶ್ ಭಟ್, ಮೊಹಮ್ಮದ್ ಇಕ್ಬಾಲ್ ಹಾನೆಸ್ಟ್, ಸಂತೋಷ್ ಕುಮಾರ್ ಶೆಟ್ಟಿ ಪೆಲ್ತಡ್ಕ, ವಿಟ್ಲ ಲಯನ್ಸ್ ಕ್ಲಬ್ ನಿರ್ಗಮನ ಅಧ್ಯಕ್ಷೆ ಜೆಸಿಂತಾ ಮಸ್ಕರೇನಸ್, ಕಾರ್ಯದರ್ಶಿ ಹರ್ಷಿತ್ ಕುಮಾರ್, ಲಿಯೋ ಅಧ್ಯಕ್ಷೆ ಯುಕ್ತಾ ಡಿಯಾಮ್ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.